ನಮೇನಿ ಕೊಕ್ಕರಣದ ಕೈತಳ್ಳು ಸೂರಲ್ ಪನ್ಪಿನ ಒಂಜಿ ಜಾಗಡುಲ್ಲ ಈ ಒಂಜಿ ತುಳುನಾಡು ಒಂಜಿ ಪದ್ರಾಡೆಡ್ ಮಿತ್ ಅರಮನೆಲಿತ್ತ ಜೈನರ್ನ ಐಟು ಒಂಜಿ ಸೂರಾಲ್ ಅರಮನೆಲ ಒಂಜಿ ಆ ಸೂರಾಲ್ ಅರಮನೆ ಎಂಚ ಉಂಡು ಅಲ್ಪ ಉಲೈಡ್ ಈನಪುರ ಉಂಡು ಈ ಅರಮನೆದ ವಿಶೇಷತೆ ಈನ ಪಂಡದು ನಮ್ಮ ತೂಕ ಬಲಿ. ಸುರಾಲು ಅರಮನೆ ತುಳುನಾಡದ ಒಂಜಿ ನಾಜೂಕಾದ ನಿಯಮಿಷ್ಟ ವಾಸ್ತುಶಿಲ್ಪಿ. ಸುರಾಲು ಗ್ರಾಮ ಒಂಜಿ ಕಾಲೋಡು ತೋಳಾರು ರಾಜವಂಶದ ರಾಜಧಾನಿ ಆದಿತ್ತಂಡು. ತೋಳಾರು ಸಾಮ್ರಾಜ್ಯ ಸುರಾಲು, ಶಿರಿಯಾರ, ನಳವಟ್ಟನಾಡು, ಕೆಳನಾಡು, ಶಂಕರನಾರಾಯಣ, ಬಸ್ರೂರು, ಹಳ್ಳಿಗೇರಿ ಅಂಚನೆ ಬೈಂದೂರು ಮುಟ್ಟ ವಿಸ್ತಾರವಾದಿತ್ತಂಡು. ಆಜಿನೂತು ವರ್ಷ ಪುರಾತನ ಏಕಮಾತ್ರ ಮಣ್ಣದ ಅರಮನೆ ಸುರಾಲು ಅರಮನೆ. ಅಡಿಪಾಯ ಇಜ್ಜಂದೆ ನನಲ ಗಟ್ಟಿಯಾದ ಉಂತುದುಂಡು. ಸೂರಾಲು ಅರಮನೆಯ ವಿಶೇಷವನ್ನು ನಮ್ಗೆ ಹೇಳಲಿಕ್ಕೆ ನಮ್ ಜೊತೆ ಇಲ್ಲಿಯವರೇ 3 ಜನ ನಮ್ ಜೊತೆ ಇದ್ದಾರೆ. ರವಿಕುಮಾರ್ ಸೂರಲ್ ಅಂತ ಒಂದು ಖ್ಯಾತ ಭಾಗವತರು ಇವರು. ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಆಚಾರ್ಯ ನಮ್ ಜೊತೆ ಇದ್ದಾರೆ. ಹಾಗೆ ರಾಕೇಶ್ ಸೂರಲ್ ಅವರು ಇದ್ದಾರೆ. ರವಿಯಣ್ಣ, ಮೊದಲಿಗೆ ಈ ಒಂದು ಏನ್ ಇತಿಹಾಸ ಇದೆ ಈ ಒಂದು ಸೂರಾಲು ಅರಮನೆಗೆ? ಸೂರಾಲು ಅರಮನೆಗೆ ಅಂತ ಹೇಳಿದ್ರೆ 500 ವರ್ಷದ ಹಿಂದಿನ ಇತಿಹಾಸ ಇದೆ. ಜೈನರಸರು ಇಲ್ಲಿದ್ದವರು. ಇವರನ್ನು ತೋಳಾರು ವಂಶದವರು ಅಂತ ಕರೀತಾರೆ. ತೋಳಾರು ವಂಶದವರು ಅಂತ ಹೇಳಿದ್ರೆ ಹಿಂದೆ ಅವರು ತೋಳದೊಟ್ಟಿಗೆ ಹೋರಾಡಿ ಜಯಿಸಿದವರಂತ ಹೇಳಿ ಜಯಿಸಿದ ಕಾರಣದಿಂದ ಅವರು ತೋಳಾರವರಿಗೆ ತೋಳಾರ ಅಂತ ವಂಶದವರು ಅಂತ ಕರೀತಾ ಇದ್ದಾರೆ. 600 ವರ್ಷಕ್ಕಿಂತನೂ ಪುರಾತನ ಇನ್ನೂ ಇದೆ ಅಂತ ಹೇಳಿದ್ರೆ ಈ ಒಂದು ಅರಮನೆಯ ವಿಶೇಷತೆ ಏನು? ನನ್ ತಿಳಿದ ಪ್ರಕಾರ, ಜನರು ಹೇಳುವ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಇರುವಂತದ್ದು ಒಂದೇ ಒಂದು ಮಣ್ಣಿನ ಅರಮನೆ ಅಂತ ಹೇಳಿದ್ರೆ ಸೂರಾಲು ಅರಮನೆ. ಸೂರಾಲು ಅರಮನೆ. ರಾಕೇಶ್ ಅವರೇ, ಈ ಒಂದು ಅರಮನೆಯಲ್ಲಿ ಪ್ರತಿ ವರ್ಷ ಏನಾದ್ರು ವಿಶೇಷ ನಡೆಯುತ್ತಾ? ಅದು ನಡೆಯುವುದಾದ್ರೆ ಯಾವ ಸಮಯದಲ್ಲಿ ನಡೆಯುತ್ತೆ? ವಿಜಯದಶಮಿ ಟೈಮಲ್ಲಿ ವಿಶೇಷವಾಗಿ ಇಲ್ಲಿ ಊರ್ನವ್ರನ್ನೆಲ್ಲ ಕರೆಸಿ ವಸ್ತು ಅಂತ ಮಾಡ್ತಾರೆ, ಕದುರು ಕಟ್ಟುವ ಕಾರ್ಯಕ್ರಮ. ಹಾಗೆ ಇಲ್ಲಿ ನ್ಯಾಯ ತೀರ್ಮಾನ ಆಗದಿದ್ರೆ ಮೊದಲಿನ ಕಾಲದಲ್ಲಿ ಎದುರುಗಡೆ ಹೆಬ್ಬಾಗಿಲಲ್ಲಿ ನ್ಯಾಯ ತೀರ್ಮಾನ ಮಾಡ್ತಿದ್ರು. ಕೋರ್ಟು ಹಾಗೆ ಅಂತ ಇರ್ಲಿಲ್ಲ, ರಾಜರ ತೀರ್ಮಾನವೇ ಅಂತಿಮವಾಗಿರ್ತಿತ್ತು. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಅಲ್ಲಿ ಸೂರಾಲು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತದೆ. ತುಂಬಾ ಜನರು ಭಕ್ತಾದಿಗಳು ಎಲ್ಲ ಬರ್ತಾ ಇರ್ತಾರೆ. ವಿಶೇಷಗಳು ಮತ್ತು 15 ದಿವಸ ಜಾತ್ರೆ ನಡೆಯುತ್ತೆ. ತೇರು ಇಲ್ಲಿಂದ ನಮ್ಮ ಜೋಡುಕಟ್ಟೆ ಅಂತ ಗುಂಡಿಬೇಲ್ ತನಕನೂ ತೇರು ಎಳಿತಾರೆ. ಮತ್ತೆ ಸಂಜೆ ಗೆಂಡೋತ್ಸವ, ರಥೋತ್ಸವ, ಹಾಗೆ ಸಂಪ್ರೋಕ್ಷಣೆ, ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಸೊ ಈ ಒಂದು ಅರಮನೆ ನೋಡ್ಲಿಕ್ಕೆ ಯಾರಾದ್ರೂ ಪ್ರವಾಸಿಗರು ಬರುದಾದ್ರೆ ಅವ್ರಿಗೆ ಏನಾದ್ರು ಒಂದು ಟೈಮಿಂಗ್ಸ್ ಆ ತರ ಇದೆಯಾ, ಅಥವಾ ಅವ್ರು ಯಾವಾಗ್ಲೂ ಬರ್ಬೋದಾ? ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸಂಜೆ ಒಳಗಡೆ ಯಾವಾಗ ಬಂದ್ರು ನಾವು ಇಲ್ಲೇ ಅರಮನೆ ವಿಶೇಷತೆಗಳನ್ನ ಹೇಳಿ ಅವರೆಲ್ಲರಿಗೂ ತುಂಬಾ ಸಂತೋಷದಿಂದನೇ ಕಳಿಸ್ತಿದ್ದೇವೆ. ಮತ್ತೆ ಇಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಈ ಅರಮನೆಗೂ ಮತ್ತು ಆ ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಏನು ಒಂದು ಸಂಬಂಧ? ಸೂರಾಲು ಮಾಲಿಂಗೇಶ್ವರ ದೇವಸ್ಥಾನ 11ನೇ ಶತಮಾನದಿಂದನೂ ಪ್ರಸಿದ್ಧಿಯನ್ನು ಪಡ್ಕೊಂಡು ಬಂದಿದೆ. ಹಳೆಯ ಕಾಲದ ಶಿಲಾಮಯ ಗರ್ಭಗುಡಿ ಹೊಂದಿರುವ ದೇವಸ್ಥಾನ. 1800 ವರ್ಷಗಳ ಹಿಂದಿನ ದೇವಸ್ಥಾನವಾಗಿದೆ ಮಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಇದೀಗ ಅರಮನೆ ಇರುವುದು 3ನೇ ಅರಮನೆ. 600 ವರ್ಷಗಳ ಹಿಂದೆ ಕಟ್ಟಿದಂಥದ್ದು. ಇದಕ್ಕಿಂತ ಹಿಂದೆ 2 ಅರಮನೆ ಇತ್ತು, ಅದು ಬಿದ್ದೋದ ನಂತರ ಇಲ್ಲಿ 3ನೇ ಅರಮನೆಯನ್ನು ಇಲ್ಲಿ ಕಟ್ಟಿದ್ದಾರೆ.
ಕೊನೆಯ ಅರಸು ನಾಗೇಂದ್ರ ತೋಳಾರ್ ಅಂತ, ಅವರಿಗೆ ಪಟ್ಟ ಆಗಿದೆ. ಅದರ ನಂತರ ಪಟ್ಟ ಆಗಲಿಲ್ಲ, ಒಂದು 4 ಜನ ಅರಮಾನಿ ವಂಶಸ್ಥರು ನಡೆಸ್ಕೊಂಡು ಬಂದಿದ್ದಾರೆ. ಈಗಳಿನ ಆನುವಂಶಿಕ ಮುಕ್ತೇಸರರು ಈ ಸುದರ್ಶನ್ ಶೆಟ್ಟಿ ಸೂರಾಲು ಅಂತ. ಇವಾಗಲೂ ಜಾತ್ರೆ, ನವರಾತ್ರಿ, ದೀಪಾವಳಿ ಎಲ್ಲ ಸಮಯದಲ್ಲೂ ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ತೊಡಗಿಕೊಳ್ತಾರೆ ಅವರು. ನಾಗೇಂದ್ರ ತೋಳಾರ್ ಅವರು ಕೊನೆಯ ಅರಸು ಆಗಿರ್ತಾರೆ ಇಲ್ಲಿ. ಅದರ ನಂತರ 6 ಜನ ಅರಮನೆ ವಂಶಸ್ಥರು, ಪಟ್ಟ ಆಗಲಿಲ್ಲ, ಅರಮನೆಯನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಜಾತ್ರೆ ಎಲ್ಲ ಟೈಮ್ನಲ್ಲೂ ಅವ್ರು ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ತೊಡಗಿಕೊಳ್ತಾರೆ. ವಿಶೇಷ ಇರುವಾಗ ಯಾವ ಕಾರ್ಯಕ್ರಮ ಇದ್ರೂ ಬರ್ತಾರೆ, ಇಲ್ಲಿ ಬಂದು ಹೋಗಿರ್ತಾರೆ. ಓಕೆ. ಸೊ ಆಚಾರ್ಯ, ಈ ಒಂದು ಮನೆತನದವರು, ರಾಜರ ಮನೆತನದವರು ಈಗಲೂ ಇದ್ದಾರಾ, ಇಲ್ಲಿ ಬರ್ತಾ ಇರ್ತಾರ? ಅವರು ಇದ್ದಾರೆ, ಈಗ ಬರ್ತಾ ಇರ್ತಾರೆ. ಧರ್ಮಸ್ಥಳದ ಮಂಜುನಾಥ್ ಒಂದು ಫ್ಯಾಮಿಲಿ ದೇವಸ್ಥಾನಕ್ಕೂ ಇಲ್ಲಿ ಒಂದು ಸೂರಲ್ ಅರಮನೆಗೂ ಒಂದು ಸಂಬಂಧ ಇದೆ ಅಂತ ಗೊತ್ತಾಯಿತು. ಅದೊಂದು ಯಾವ ರೀತಿಯ ಸಂಬಂಧ? ಹೆಗ್ಡೆಯವರು ತಂದೆಯವರು ರತ್ನವರ್ಮ ಹೆಗ್ಡೆಯವರು ಅಲ್ಲಿ ಧರ್ಮಸ್ಥಳದಲ್ಲಿ ಪಟ್ಟ ಆಗೋಕ್ಕಿಂತ ಮೊದಲೇ ಇಲ್ಲಿ ಸೂರಾಲ್ನಲ್ಲೇ ಇದ್ರಂತೆ. ಆ ಧರ್ಮಸ್ಥಳದ ಹೆಗ್ಡೆಯವರು ಅಜ್ಜನ ಮನೆ ಸೂರಾಲು. ಮತ್ತೆ ಸೂರಾಲಿನ ಅರಮನೆಯಲ್ಲಿ ರಾಜೇಂದ್ರ ತೋಳಾರ್ ಅಂತ ಅರಸರಿದ್ರು. ಅವ್ರ ಮಗ ಇಲ್ಲಿ ಹತ್ತಿರದಲ್ಲಿ ಅಮುಜಿ ಅಂತ ಅಲ್ಲೇ ಒಂದು ಸಣ್ಣ ಅರಮನೆ ಕಟ್ಕೊಂಡು, ಸಣ್ಣ ಒಂದು ಬಿಡದಿಯನ್ನು ಕಟ್ಕೊಂಡು, ಇಲ್ಲಿ ಅವರಿಗೆ ಇಲ್ಲಿ ಸೂರಾಲಿಗೆ ಡೈಲಿ ಬಂದು ದೇವರನ್ನು ಪೂಜಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅಲ್ಲೇ ಅಮುಜಿಯಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅದಕ್ಕೆ ತಂದೆಯನ್ನು ಬರ್ಲಿಕ್ಕೆ ಹೇಳಿದ್ರು. ತಂದೆ ಏನೋ ರಾಜಕೀಯ ನಿಮಿತ್ತ ಬರ್ಲಿಕ್ಕೆ ಆಗ್ಲಿಲ್ಲ. ಮಾರನೇ ದಿವಸ ಪ್ರಸಾದವನ್ನು ಕಳಿಸಿಕೊಡ ಅಂತ, ಸೂರಾಲಿ ಕಳಿಸಿಕೊಡ ಅಂತ ಹೇಳಿದ್ರು. ಅಲ್ಲಿ ಅಮುಜಿ ಮಾಲಿಂಗೇಶ್ವರ ದೇವಸ್ಥಾನ ಪೂಜೆ ಮಾಡಿದಂತ, ಪ್ರತಿಷ್ಠೆ ಮಾಡಿದಂತ ಪ್ರಸಾದವನ್ನು ಸೂರಾಲಿನ ರಾಜೇಂದ್ರ ಅರಸರಿಗೆ ತಂದು ಕೊಟ್ಟರು. ತಂದು ಕೊಡುವಾಗ ಆ ಪ್ರಸಾದದಲ್ಲಿ ಕೂದ್ಲಿತ್ತು. ಕೂದ್ಲಿದ್ದಾವಾಗ ರಾಜೇಂದ್ರ ತೋಳಾದ್ರು, ಅರ್ಚಕರಿಗೆ ಜೋರಾದ್ರು, ಇದೇನು ಪ್ರಸಾದದಲ್ಲಿ ಕೂದ್ಲಿದೆಯಲ್ಲ ಅಂತ ಹೇಳಿದ್ರು. ಅರ್ಚಕರು ಏನ್ ಮಾಡಿದ್ರು ಕೇಳಿದ್ರೆ, ಬಾಯಿ ತಪ್ಪಿದ್ದು ದೇವ್ರ ತಲೆ ಕೂದ್ಲು ಅಂತ ಹೇಳಿದ್ರು. ಆವಾಗ ರಾಜೇಂದ್ರ ತೋಳಾರಿಗೆ ಸಿಟ್ಟು ಬಂತು. ದೇವ್ರ ತಲೆ ಕೂದಲು ಅಂತ ಹೇಳ್ತಿದ್ರಲ್ಲ, ನಾಳೆ ಅಮುಜೆ ಬಸ್ತಿಗೆ ನಾನು ಬರ್ತೇನೆ, ಅಮುಜೆ ಬಸ್ತಿಗೆ ನಾನು ಬರ್ತೇನೆ, ಮಾಲಿಂಗೇಶ್ವರ ದೇವಸ್ಥಾನ ಬರ್ತೇನೆ, ದೇವ್ರ ತಲೆಯಲ್ಲಿ ನೀವು ಕೂದಲು ತೋರಿಸ್ಬೇಕಂತ ಹೇಳಿದ್ರು. ಅರ್ಚಕರು ರಾತ್ರಿ ಹೋಗಿ ಮಾಲಿಂಗೇಶ್ವರನ ಎದುರು ಕುಳಿತುಕೊಂಡು ಭಜನೆ ಮಾಡಿದ್ರು, ದುಃಖದಿಂದ ದೇವರನ್ನು ಕೇಳಿಕೊಂಡ್ರು. ನಾನೇನೋ ಒಂದು ತಿಳಿದೆ, ಒಂದು ತಪ್ಪು, ದೇವ್ರ ತಲೆ ಕೂದಲು ಅಂತ ಹೇಳಿದ್ದೇನೆ, ಇದನ್ನು ನಿನ್ನ ಸತ್ಯ ಮಾಡ್ಬೇಕು ಮಾಲಿಂಗೇಶ್ವರ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇವರ ಅಶರೀರವಾಣಿಯಲ್ಲಿ ಬಂದು ಅರ್ಚಕರಿಗೆ ಹೇಳಿದ್ರು, ನೀನು ತಲೆ ಬಿಸಿ ಮಾಡಬೇಡ, ನಾಳೆ ಬರುವಂತ ರಾಜೇಂದ್ರ ತೋಳಾರನಿಗೆ ನಾನು ಸಿರಿಮುಡಿ ಮಾಲಿಂಗೇಶ್ವರನಾಗಿ ಕಾಣಿಸಿಕೊಳ್ತೇನೆ ಅಂತ ಹೇಳಿದ್ರು. ಮಾರನೇ ದಿವಸ ಅರಸರು ಅಮುಜೆ ಬಸ್ತಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ದೇವ್ರ ತಲೆಯಲ್ಲಿ ಕೂದ್ಲಿದ್ದದ್ದು ನೋಡಿ ಮಹಾರಾಜರಿಗೆ ಆಶ್ಚರ್ಯ ಆಯ್ತು. ಹಾಗೆ ಆಶ್ಚರ್ಯ ಆದವಾಗ ಸಿರಿಮುಡಿ ಮಾಲಿಂಗೇಶ್ವರ ದೇವರಾಗಿ ಕಂಡ್ರು. ಮುಂದೆ ಇನ್ನು ಇದು ಅಮುಜೆ ಮಾಲಿಂಗೇಶ್ವರ ದೇವಸ್ಥಾನ, ಇನ್ನು ಮುಂದೆ ಸಿರಿಮುಡಿ ಮಾಲಿಂಗೇಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಲಿ ಅಂತ ರಾಜೇಂದ್ರ ತೋಳಾರ್ ಹೇಳಿದ್ರು. ಮತ್ತೆ ಅರ್ಚಕರಲ್ಲಿ ಕ್ಷಮೆ ಯಾಚಿಸಿದ್ರು, ನಾನೇನೋ ಅಂತ ತಿಳಿದೆ, ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಅರ್ಚಕರಲ್ಲಿ ಕ್ಷಮೆ ಯಾಚಿಸಿದ್ರು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಓಕೆ. ಸೊ ಇಷ್ಟೊತ್ತು ಒಂದು ಅರಮನೆಯ ವಿಶೇಷತೆಯನ್ನು ನಮಗೆ ತಿಳಿಸಿದಂತ ರವಿಕುಮಾರ್ ಸೂರಾಲ್ ಆಗಿರ್ಬೋದು, ಅಥವಾ ನಮ್ದು ಲಕ್ಷ್ಮೀನಾರಾಯಣ ಆಚಾರ್ಯ ಆಗಿರ್ಬೋದು, ಹಾಗೆ ರಾಕೇಶ್ ಸೂರಾಲ್, ಇವರಿಗೆಲ್ಲರಿಗೂ ನಮ್ಮ ತಂಡದ ಪರದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. I feel it in my soul, feel it in my soul, never separated. ಪ್ರಸ್ತುತ ಈ ಅರಮನೆತ್ತ ಸ್ಥಿತಿ ಮಸ್ತ್ ಹದಗೆಟ್ಟದುಂಡು. ಈ ಒಂಜಿ ತುಳುನಾಡದ ಸೊಬಗುನ ಸಂರಕ್ಷಣೆ ಮಲ್ಪರೆ ಆಪುಡ. Tries to steal our hope, tries to make us numb, but our love has overcome. ಇಜ್ಜ ಮಾತ ನಾಶ ಆಯಿ ಒಕ್ಕ ಇಂಕ್ಲನ ಸರ್ಕಾರದ ಅಧಿಕಾರಿಲು ಬತ್ತದು ಉಂದೆನ್ ಎಂಚ ಕಾಪಾಡುತ್ತಂಡು ಪಂಡ್ ಸ್ಪೀಚ್ ಕೊರ್ಪುನಂಚ ಆಪುಂಡ. ಕಡೆಕ್ ಒಂದು ವಿಡಿಯೋ ಎಂಡ್ ಮಲ್ಪುನ ದುಂಬು ಎಂಕ್ಲೆನ ಕುಟುಂಬ ಸಂಸಾರ ಜೋಕ್ಲೆನ ಮಾತ ಮೂಲ್ಯ ತೊಂದ್ ಬತ್ತದು ಎಂಕ್ಲೆನ ತುಳುನಾಡು ಏತ್ ಪರ್ಲದ ನಾಡ ಪಂಡ್ ತೋಚ್ಪಾಗ ಸೊಲುಮೆಲು. Love break through, I'm never letting go. Never ceasing, our love grows ever increasing. I won't let you go. Hearts of fire through and through. Follow me, I'll follow you. We will pursue everything together, do
tests and trials, love renew. Yeah, we've made it. We've always been proven true. We've always been proven true. ಸೊ ಇನ್ನಿತ್ತೊಂದು ಎಪಿಸೋಡ್ ತುಯ್ಯರು ನಿಗಲ ಇಷ್ಟ ಆದಿತ್ತು ಒಂದು ನಾನು ಎನ್ಮದಿಪ್ಪೆ ಇನ್ನಿತ್ತೊಂದು ಎಪಿಸೋಡ್ಗೂ ಎಂಕೆಲೆ ಮಸ್ತ್ ಸಪೋರ್ಟ್ ಮಲ್ದಿನಾರು ನಮ್ಮ ಕೊಕ್ಕಣೆದಾರೆ ಆಯ್ನ ಅಮಿತ್ ಥ್ಯಾಂಕ್ ಯು ಸೋ ಮಚ್ ಇಂಚಿನೊಂದು ಪ್ಲೇಸ್ ಸಜೆಸ್ಟ್ ಮಾಡ್ತದೆ ಎಂಕೆಲೆ ಪೂರ ಸಪೋರ್ಟ್ ಮಾಡ್ತೀನಿ ಐಕ್ ಸೊ ನಿಗಲ್ನ ಊರುಡ್ಲ ಇಂಚಿನ ಹೂವಂಡ ಪ್ಲೇಸ್ ಇತ್ತಂದ ಎಂಕೆಲೆಗೆ ಸಜೆಸ್ಟ್ ಮಲ್ಪಲೆ ಎಂಕಲ್ ನಿಗಲ್ನ ಊರಿಗೆ ಬತ್ತದು ಎಂಕಲ್ ಅವು ವೀಡಿಯೋ ಮಲ್ಪುವ ಸೊ ವೀಡಿಯೋನ ಇದ ಮುಟ್ಟ ತುಯ್ನೈಕ್ ಮಸ್ತ್ ಥ್ಯಾಂಕ್ಸ್ ಸೊ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಶೇರ್ ಮಲ್ಪಲೆ ಒಕ್ಕ ಬೆಲ್ ಐಕಾನ್ ಥ್ಯಾಂಕ್ ಯು We were made for each other.